Consolidating social enterprises through corporate social responsibility initiatives, issues and challenges ಎಂಬ ವಿಷಯದಲ್ಲಿ 2 ದಿನಗಳ ಕಾಲ ನಡೆಯುವ ರಾಷ್ಟ್ರೀಯ ಸಮ್ಮೇಳನವು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಆಡಿಟೋರಿಯಂನಲ್ಲಿ ಉದ್ಘಾಟನೆಗೊಂಡಿತು. ಮಂಗಳೂರಿನ ಎಜೆ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆದ ಸಮ್ಮೇಳನದ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭ ಧರ್ಮಸ್ಥಳದ ಎಸ್ಕೆಡಿಆರ್ಡಿಪಿಯ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯು ಸುಮಾರು 80% ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಎಂದು ಹೇಳಿದ್ರು. of insurance and bank account opening, etc. All these issues are actually troubling and actually hindering the progress of the country. It will surprise you to know that in the year 2008, Shri Rangarajan, the advisor to the Prime Minister, economic advisor to the Prime Minister, made this statement. He said, in India, in the year 2008, only 23% of the households get assistance from the bank for doing their activities. 26% get financial assistance from private sector. 51% do not get any assistance from anybody for pursuing their activities. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಮತ್ತು ಎಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಉಪಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಅವರು ವಹಿಸಿದ್ರು. ವೇದಿಕೆಯಲ್ಲಿ ಕರ್ನಾಟಕ ಪ್ರೈವೇಟ್ ಪೋಸ್ಟ್ ಗ್ರಾಜುಯೇಷನ್ ಕಾಲೇಜಸ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಉಡಾಯ್ ಪಿ ಕೃಷ್ಣ, ಉಪಾಧ್ಯಕ್ಷ ಡಾಕ್ಟರ್ ಟಿ ಸೋಮಶೇಖರ್, ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್, ಕೋಶಾಧಿಕಾರಿ ಬಸವರಾಜ್ ರಾಮ್ನಲ್ ಉಪಸ್ಥಿತರಿದ್ದರು. ಕರ್ನಾಟಕ ಪ್ರೈವೇಟ್ ಪೋಸ್ಟ್ ಗ್ರಾಜುಯೇಷನ್ ಕಾಲೇಜಸ್ ಅಸೋಸಿಯೇಷನ್ ಬೆಂಗಳೂರು ಮತ್ತು ಎಜೆ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ನ ಸಹಯೋಗದಲ್ಲಿ 2 ದಿನಗಳ ಕಾಲ ರಾಷ್ಟ್ರೀಯ ಸಮ್ಮೇಳನವು ನಡೆಯಲಿದೆ. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.